ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡ ಬಳಿಕ ಮ್ಯಾಗ್ನೆಟಿಕ್ ಪವರ್ ಬಂದಿದೆ ಎಂದು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದ್ದು ಇದು ಸಂಪೂರ್ಣ ಸುಳ್ಳು. ಇಂಥವರಿಗೆ ನಾನು ಬಹಿರಂಗ ಸವಾಲು ಹಾಕುತ್ತೇನೆ. ನನ್ನ ಸಮ್ಮುಖದಲ್ಲಿ ಮ್ಯಾಗ್ನೆಟಿಕ್ ಪವರ್ ತೋರಿಸಿದ್ರೆ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಕೊಡುತ್ತೇನೆ ಎಂದು ಖ್ಯಾತ ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯ್ಕ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾಧ್ಯಮದ ಮುಂದೆ ದೇಹಕ್ಕೆ ಯಾವುದೇ ವಸ್ತು ಅಂಟಿಕೊಳ್ಳಲ್ಲ, ಅದು ಕೇವಲ ಮೇಲ್ಮೈ ಒತ್ತಡದಿಂದ ಅಂಟಿಕೊಳ್ಳುತ್ತದೆ ಎಂದರು. ನಾವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಇಂಥವರ ವಿಚಾರಕ್ಕೆ ಬಲಿಯಾಗಬೇಡಿ. ಇದು ಆಂಟಿ ವ್ಯಾಕ್ಸಿನ್ ಲಾಬಿ ಇದನ್ನ ಮಾಡುತ್ತಿದ್ದು ಅದು ಜಗತ್ತಿನಾದ್ಯಂತ ಕೆಲಸ ಮಾಡುತ್ತಿದೆ. ಉಡುಪಿ ಧಾರವಾಡದಲ್ಲಿ ಕೆಲವರು ಜನರನ್ನ ಮೋಸ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದನ್ನ ನಂಬಬೇಡಿ ಎಂದರು. ವ್ಯಾಕ್ಸಿನ್ ಎಲ್ಲರೂ ತೆಗೆದುಕೊಳ್ಳಿ, ಕೋವಿಡ್ನಿಂದ ನಿಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಿ ಎಂದು ಅವರು ಮನವಿ ಮಾಡಿದರು. ಈ ಮೈಗೆ ಕಾಯಿನ್ಗಳು, ಪ್ಲೇಟ್ಗಳು ಎಲ್ಲ ಅಂಟಿಕೊಳ್ತವೆ, ಮೆಟಾಲಿಕ್ಕು, ಅದು ಮ್ಯಾಗ್ನೆಟಿಸಮಿಂದ ಅಂತ ಒಂದು ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಅದು ಮ್ಯಾಗ್ನೆಟಿಸಮಿಂದ ಅಲ್ಲ, ಅದು ಬರೀ ಸರ್ಫೇಸ್ ಟೆನ್ಷನ್, ಮೇಲ್ಮೈ ಒತ್ತಡದಿಂದ. ಅದಕ್ಕೆ ಮೆಟಾಲಿಕ್ ಬೇಕಾಗಿಲ್ಲ, ಅದರಲ್ಲಿ ಪ್ಲಾಸ್ಟಿಕ್ ಬೇಕಾದರೂ ಅಂಟಿಕೊಳ್ತದೆ, ರಬ್ಬರ್ ಬೇಕಾದರೂ ಅಂಟಿಕೊಳ್ತದೆ, ಗ್ಲಾಸ್ ಬೇಕಾದರೂ ಅಂಟಿಕೊಳ್ತದೆ. ಆದರೆ ಇವರು ಮ್ಯಾಗ್ನೆಟಿಸಮ್ ಅಂತ ತೋರಿಸೋದಕ್ಕೆ ಮೈಗೆ ಏನೋ ಮೆಟಾಲಿಕ್ ಥಿಂಗ್ಸನ್ನು ಅಂಟಿಸಿಕೊಳ್ತಾರೆ. ಉದಾಹರಣೆಗೆ ನಾನು ತೋರಿಸಿದೆ, ಇದರಲ್ಲಿ 2 ಕಾಯಿನ್ಗಳನ್ನು ನೀವು ನೋಡಿರ್ಬೋದು. ಇದು ಮ್ಯಾಗ್ನೆಟಿಕ್ಕು, ಈ ಕಾಯಿನ್ ನಾನ್ ಮ್ಯಾಗ್ನೆಟಿಕ್ಕು. ಆದರೆ 2 ಕಾಯಿನ್ಗಳು ಅಷ್ಟೇ ಚೆನ್ನಾಗಿ ಚರ್ಮಕ್ಕೆ ಅಂಟಿಕೊಳ್ತಾಯಿವೆ. ಮ್ಯಾಗ್ನೆಟಿಸಮಿಂದ ಆದರೆ ಇದು ಅಂಟಿಕೊಳ್ಬಾರ್ದಿತ್ತಲ್ವಾ, ಇದು ಮಾತ್ರ ಅಂಟಿಕೊಳ್ಬೇಕಿತ್ತಲ್ವಾ. ಸೊ ಇಂಥ ಪ್ರಶ್ನೆಗಳನ್ನು ನಮ್ಮ ಜನ ಕೇಳಬೇಕು, ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. ಇಂಥ ಈ ವಿಷಯಗಳ ಹಿಂದೆ ಇರೋ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ಇಲ್ಲಿ ಇಂಥ ಶಕ್ತಿಯನ್ನು ತೋರಿಸಲಿಕ್ಕೆ ಹೊರಟವರು ತಾವೇನೋ ಟಿ ವಿಯಲ್ಲಿ ಮೀಡಿಯಾದಲ್ಲಿ ಬಂದು ಫೇಮಸ್ ಆಗ್ತೇವೆ ಅಂಥೇಳಿ ಹೊರಟಿರಬೇಕೆ ಹೊರತು ಅವರಿಗೆ ಅದರ ಹಿಂದಿರೋ ಹುನ್ನಾರ ಗೊತ್ತಿಲ್ಲ. ಹಿಂದಿರೋ ಹುನ್ನಾರ ಆ್ಯಂಟಿ ವ್ಯಾಕ್ಸಿನ್ ಲಾಬಿದು. ಅದು ಜಗತ್ತಿನಾದ್ಯಂತ ಕೆಲಸ ಮಾಡ್ತದೆ. ವ್ಯಾಕ್ಸಿನೇಷನ್ ಮಾಡಿಕೊಳ್ಬೇಡಿ, ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಏನೇನೋ ಆಗ್ತದೆ ಎಂಬ ಭಯವನ್ನು ಜನರಲ್ಲಿ ಹುಟ್ಟಿಸಲಿಕ್ಕೆ. ನಮ್ಮ ಜನಗಳು ಏನೋ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಆಯಸ್ಕಾಂತ ಆಗ್ತದಂತೆ ಬಾಡಿ ಅಂತ ಭಯ. ಇನ್ನೊಬ್ರು ಎಣಿಸ್ತಾರೆ ವ್ಯಾಕ್ಸಿನೇಷನ್ ಆದ ಕೂಡಲೇ ಬಾಡಿಯಲ್ಲಿ ಕರೆಂಟ್ ಬರ್ತದಂತೆ. ನೀವು ನೋಡಿರ್ಬೋದು, ಯಾರೋ ಧಾರವಾಡ ಕಡೆಯವರು ಬಲ್ಬ್ ಕೈಯಲ್ಲಿ ಹಿಡಿದು ಲೈಟ್ ಮಾಡಿ ತೋರಿಸಿದ್ದು. ಯಾಕೆ ಅವರು CFLನ್ನು ಲೈಟ್ ಮಾಡಿ ತೋರಿಸಿದರು? ಯಾಕೆ ಫಿಲಮೆಂಟ್ ಬಲ್ಬನ್ನು ಹಿಡ್ಕೊಳ್ಳಿಲ್ಲ? ಮಿಕ್ಸಿಯ ಫ್ಯಾನನ್ನು ತಿರುಗಿಸ್ಬೋದಿತ್ತಲ್ವ ಇವರಿಗೆ ಕನೆಕ್ಷನ್ ಕೊಟ್ಟು? ಆ ಪ್ರಶ್ನೆಗಳನ್ನು ಎಲ್ಲಿವರೆಗೆ ನಮ್ಮ ಜನ ಕೇಳೋದಿಲ್ಲ ಅಲ್ಲಿವರೆಗೆ ಇಂಥ ಮೋಸಗಳು ನಡೀತಾ ಇರ್ತವೆ. ಇಂಥ ಬೊಗಳೆ ಕ್ಲೇಮ್ಗಳನ್ನು ಮಾಡಿ ಫೇಮಸ್ ಆಗಲಿಕ್ಕೆ ಹೊರಟಿದ್ದಾರಲ್ಲ, ಅವರಿಗೆ ನಂದು ಓಪನ್ ಚಾಲೆಂಜ್ ಇದೆ. ಏನೆಂದರೆ, ನೀವು ನನ್ನ ಸಮ್ಮುಖದಲ್ಲಿ ನಾನು ಟೆಸ್ಟ್ ಮಾಡಿದಾಗ ಮ್ಯಾಗ್ನೆಟಿಕ್ ಪವರನ್ನು ಬಾಡಿಯಲ್ಲಿ ತೋರಿಸ್ತೀರಂತಾದರೆ ನಿಮಗೆ 1 ಲಕ್ಷ ಬಹುಮಾನ ಕೊಡ್ತೇನೆ ನಾನು. ಅದೇನು ಸುಲಭದಲ್ಲಿ ನಾನು 1 ಲಕ್ಷ ಕಿತ್ಕೊಳ್ಬೋದಂತ ಎಣಿಸಬೇಡಿ. ಯಾಕೆಂದರೆ ಸರಿಯಾದ ಟೆಸ್ಟ್ ಮಾಡ್ತೀವಿ, ಸೊಲ್ಯೂಷನ್ ಹಚ್ತೀವಿ, ಆಮೇಲೆ ಮ್ಯಾಗ್ನೆಟಿಸಮನ್ನು ತೋರಿಸ್ಬೇಕು. ಉದಾಹರಣೆಗೆ ಆ ಸೊಲ್ಯೂಷನನ್ನು ಈ ಕಾಯಿನಿಗೆ ಹಚ್ಚಿದರೆ ಮ್ಯಾಗ್ನೆಟಿಸಮ್ ಮತ್ತು ಇರ್ತದೆ. ಅದೇ ರೀತಿಯಲ್ಲಿ ಆ ಸೊಲ್ಯೂಷನನ್ನು ನಿಮ್ಮ ಮೈಗೆ ಹಚ್ಚಿದ ಮೇಲೆ ಮ್ಯಾಗ್ನೆಟಿಸಮ್ ನಿಮ್ಮ ಮೈಯಲ್ಲೂ ಇರಬೇಕು.